गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। गजाननं भूतगणादिसेवितं कपित्तशम्भूफलसारभक्षितं उमासुतं लोकविनाशकारणं नमामि विघ्नेश्वरपादपङ्कजम्। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। शङ्करतनया वारुणि देवी शङ्करतनया वारुणि देवी शङ्करतनया वारुणि देवी शङ्करतनया वारुणि देवी
ಪಂಕಜಲೋಚನ ತೋರಣಿ ಜಯದಿ ಪಂಕಜಲೋಚನ ತೋರಣಿ ಜಯದಿ ಪಂಕಜಲೋಚನ ತೋರಣಿ ಜಯದಿ ಪಂಕಜಲೋಚನ ತೋರಣಿ ಜಯದಿ ಶಂಕರ ತನಯ ವಾರುಣಿ ವೇದದಿ ಶಂಕರತನಯ ವಾರುಣಿ ವೇದದಿ ಭಕ್ತರ ಹೃದಯವಾ ನೀಚ ಪ್ರಕಾಶಕ ಭಕ್ತರ ಹೃದಯವಾ ನಿತ್ಯ ಪ್ರಕಾಶಕ ರಕ್ತಾಂಬರಧರ ವಿಘ್ನ ವಿನಾಶಕ ರಕ್ತಾಂಬರಧರ ವಿಘ್ನ ವಿನಾಶಕ ಶಂಕರ ತನಯ ವಾರುಣಿ ವೇದದಿ ಶಂಕರತನಯ ವಾರುಣಿ ವೇದದಿ ಮಂಗಳ ಮೂರುತಿ ಈಶ ಪರಾತ್ಪರ ಮಂಗಳ ಮೂರ್ತಿ ಈಶ ಪರಾತ್ಪರ ಮಂಗಳ ಮೂರುತಿ ಈಶ ಪರಾತ್ಪರ ಮಂಗಳ ಮೂರ್ತಿ ಈಶ ಪರಾತ್ಪರ ಸಂಗರಹಿತ ಪುರುಷೋತ್ತಮ ಸುಂದರ ಸಂಗರಹಿತ ಪುರುಷೋತ್ತಮ ಸುಂದರ ಶಂಕರ ತನಯ ವಾರುಣಿ ವೇದದಿ ಶಂಕರತನಯ ವಾರುಣಿ ವೇದದಿ ಸಲ್ಲಿಸು ಮನದ ವಾಸನೆ ಉದಾರ ಸಲ್ಲಿಸು ಮನದ ವಾಸನೆ ಉದಾರ ಸಲ್ಲಿಸು ಮನದ ವಾಸನೆ ಉದಾರ ಸಲ್ಲಿಸು ಮನದ ವಾಸನೆ ಉದಾರ ಸೋಮನಾಥವರ ಗಿರಿಜ ಕುಮಾರ ಸೋಮನಾಥವರ ಗಿರಿಜ ಕುಮಾರ ಸೋಮನಾಥವರ ಗಿರಿಜ ಕುಮಾರ ಸೋಮನಾಥವರ ಗಿರಿಜ ಕುಮಾರ ಶಂಕರ ತನಯ ವಾರುಣಿ ವೇದದಿ ಶಂಕರತನಯ ವಾರುಣಿ ವೇದದಿ ಪಂಕಜಲೋಚನ ತೋರುಣಿ ಜಯದಿ ಪಂಕಜಲೋಚನ ತೋರುಣಿ ಜಯದಿ ಶಂಕರ ತನಯ ವಾರುಣಿ ವೇದದಿ ಶಂಕರತನಯ ವಾರುಣಿ ವೇದದಿ ಪಾಲಿತೆಮ್ಮ ಮುದ್ದು ಶಾರದೆಯನ್ನ ನಾಲಿಗೆಯೊಳು ನಿಲ್ಲಬಾರದೆ ಪಾಲಿತೆಮ್ಮ ಮುದ್ದು ಶಾರದೆಯನ್ನ ನಾಲಿಗೆಯೊಳು ನಿಲ್ಲಬಾರದೆ ಲೋಲಲೋಚನೆ ತಾಯೇ ನಿರತ ನಂಬಿದೆ ನಿನ್ನ ಲೋಲಲೋಚನೆ ತಾಯೇ ನಿರತ ನಂಬಿದೆ ನಿನ್ನ ಪಾಲಿತೆಮ್ಮ ಮುದ್ದು ಶಾರದೆಯನ್ನ ನಾಲಿಗೆಯೊಳು ನಿಲ್ಲಬಾರದೆ ಪಾಲಿತೆಮ್ಮ ಮುದ್ದು ಶಾರದೆಯನ್ನ ನಾಲಿಗೆಯೊಳು ನಿಲ್ಲಬಾರದೆ ಅಕ್ಷರಕರ ವಿವೇಕವಾರಿನ್ನ ಕುಕ್ಷಿಯೊಳಿರೇಳು ಲೋಕವಾ ಅಕ್ಷರಕರ ವಿವೇಕವಾರಿನ್ನ ಕುಕ್ಷಿಯೊಳಿರೇಳು ಲೋಕವಾ ಅಕ್ಷರಕರ ವಿವೇಕವಾಯನ್ನ ಕುಕ್ಷಿಯೊಳಿರೇಳು ಲೋಕವಾ ಅಕ್ಷರಕರ ವಿವೇಕವಾಯನ್ನ ಕುಕ್ಷಿಯೊಳಿರೇಳು
ಪಾಲಿತೆಮ್ಮ ಮುದ್ದು ಶಾರದೆಯನ್ನ ನಾಲಿಗೆಯೊಳು ನಿಲ್ಲಬಾರದೆ. ಪಾಲಿತೆಮ್ಮ ಮುದ್ದು ಶಾರದೆ ನಿನ್ನ ನಾಲಿಗೆಯೊಳು ನಿಲ್ಲಬಾರದೆ. ಶೃಂಗೇರಿ ಪುರ ನೆಲೆವಾದಿನಿ ದೇವಿ ಸಂಗೀತ ಗಾನ ವಿಲಾಸಿನಿ. ಶೃಂಗೇರಿ ಪುರ ನೆಲೆವಾದಿನಿ ದೇವಿ ಸಂಗೀತ ಗಾನ ವಿಲಾಸಿನಿ. ಮಂಗಳ ಗಾತ್ರಳೆ ಬಳಿರೆ ಬ್ರಹ್ಮನ ರಾಣಿ. ಮಂಗಳ ಗಾತ್ರಳೆ ಬಳಿರೆ ಬ್ರಹ್ಮನ ರಾಣಿ. ಪಾಲಿತೆಮ್ಮ ಮುದ್ದು ಶಾರದೆಯನ್ನ ನಾಲಿಗೆಯೊಳು ನಿಲ್ಲಬಾರದೆ. ಪಾಲಿತೆಮ್ಮ ಮುದ್ದು ಶಾರದೆ ನಿನ್ನ ನಾಲಿಗೆಯೊಳು ನಿಲ್ಲಬಾರದೆ. ಸರ್ವಾಲಂಕಾರ ದಯಾಮೂರುತಿ ನಿನ್ನ ಚರಣವ ತುತಿಸುವೆ ಕೀರುತಿ. ಸರ್ವಾಲಂಕಾರ ದಯಾಮೂರುತಿ ನಿನ್ನ ಚರಣವ ತುತಿಸುವೆ ಕೀರುತಿ. ಗುರುಮೂರ್ತಿ ಪುರಂದರ ವಿಠಲನ ತುತಿಸುವೆ. ಗುರುಮೂರ್ತಿ ಪುರಂದರ ವಿಠಲನ ತುತಿಸುವೆ. ಗುರುಮೂರ್ತಿ ಪುರಂದರ ವಿಠಲನ ತುತಿಸುವೆ. ಗುರುಮೂರ್ತಿ ಪುರಂದರ ವಿಠಲನ ತುತಿಸುವೆ. ಪಾಲಿತೆಮ್ಮ ಮುದ್ದು ಶಾರದೆಯನ್ನ ನಾಲಿಗೆಯೊಳು ನಿಲ್ಲಬಾರದೆ. ಪಾಲಿತೆಮ್ಮ ಮುದ್ದು ಶಾರದೆಯನ್ನ ನಾಲಿಗೆಯೊಳು ನಿಲ್ಲಬಾರದೆ. ಲೋಲಲೋಚನೆ ತಾಯೇ ನಿರತ ನಂಬಿದೆ ನಿನ್ನ. ಲೋಲಲೋಚನೆ ತಾಯೇ ನಿರತ ನಂಬಿದೆ ನಿನ್ನ. ಪಾಲಿತೆಮ್ಮ ಮುದ್ದು ಶಾರದೆಯನ್ನ ನಾಲಿಗೆಯೊಳು ನಿಲ್ಲಬಾರದೆ. ಪಾಲಿತೆಮ್ಮ ಮುದ್ದು ಶಾರದೆಯನ್ನ ನಾಲಿಗೆಯೊಳು ನಿಲ್ಲಬಾರದೆ. ತಾಯೇ ಬೇಡಿಕೊಂಬೆನು ನಾಣಿಯನ್ನ ಪಾಲಿಸೋ ತಾಯೇ. ಓ ತಾಯೇ ಬೇಡಿಕೊಂಬೆನು ನಾಣಿಯನ್ನ ಪಾಲಿಸೋ ತಾಯೇ. ತಾಯೇ ಬೇಡಿಕೊಂಬೆನು ನಾಣಿಯನ್ನ ಪಾಲಿಸೋ ತಾಯೇ. ಓ ತಾಯೇ ಬೇಡಿಕೊಂಬೆನು ನಾಣಿಯನ್ನ ಪಾಲಿಸೋ ತಾಯೇ. ಕರಗಳ ಜೋಡಿಸುವೆ ನಾನು ಚಿರವ ಬಾರುವೆನು. ಕರಗಳ ಜೋಡಿಸುವೆ ನಾನು ಚಿರವ ಬಾರುವೆನು. ಕರಗಳ ಜೋಡಿಸುವೆ ನಾನು ಚಿರವ ಬಾಗುವೆನು. ಕರಗಳ ಜೋಡಿಸುವೆ ನಾನು ಚಿರವ ಬಾರುವೆನು. ನಿನ್ನ ಚರಣಕ್ಕೆ ರಾಗುವೆನು. ನಿನ್ನ ಚರಣಕ್ಕೆ ರಾಗುವೆನು. ನಿನ್ನ ಚರಣಕ್ಕೆ ರಾಗುವೆನು. ನಿನ್ನ ಚರಣಕ್ಕೆ ರಾಗುವೆನು. ತಾಯೇ ಬೇಡಿಕೊಂಬೆನು ನಾಣಿಯನ್ನ ಪಾಲಿಸೋ ತಾಯೇ. ಓ
ನಿನ್ನ ಪಾದ ಕಮಲವನು ಸದಾನಂದದಲ್ಲಿ ನಿನ್ನ ಪಾದ ಕಮಲವನು ಸದಾನಂದದಲ್ಲಿ ನಿನ್ನ ಪಾದ ಕಮಲವನು ಸದಾನಂದದಲ್ಲಿ ನಿನ್ನ ಪಾದ ಕಮಲವನು ನಿತ್ಯ ಬಿಡದೆ ಪೂಜಿಪೆನು ನಿತ್ಯ ಬಿಡದೆ ಪೂಜಿಪೆನು ನಿತ್ಯ ಬಿಡದೆ ಪೂಜಿಪೆನು ನಿತ್ಯ ಬಿಡದೆ ಪೂಜಿಪೆನು ತಾಯೇ ಬೇಡಿಕೊಂಬೆನು ನಾನೆಲ್ಲ ಪಾಲಿತೋ ತಾಯೇ ತಾಯೇ ಬೇಡಿಕೊಂಬೆನು ನಾನಿಯನ್ನ ಪಾಲಿತೋ ತಾಯೇ ಮಧುರ ಪುರಣಿಲಯೇ ಮೀನಾಕ್ಷಿ ಮಹೇಶ ಮರ್ದಿನಿಯೇ ಮಧುರ ಪುರನಿಲಯೇ ಮೀನಾಕ್ಷಿ ಮಹಿಷ ಮಾದಿನಿಯೇ ಮಧುರ ಪುರಣಿಲಯೇ ಮೀನಾಕ್ಷಿ ಮಹೇಶ ಮರ್ದಿನಿಯೇ ಮಧುರ ಪುರನಿಲಯೇ ಮೀನಾಕ್ಷಿ ಮಹಿಷ ಮಾದಿನಿಯೇ ರಾಜರಾಜೇಶ್ವರಿಯೇ ಪುರಿಯೇ ರಾಜರಾಜೇಶ್ವರಿಯೇ ಪೊರೆಯೇ ರಾಜರಾಜೇಶ್ವರಿಯೇ ಪುರಿಯೇ ರಾಜರಾಜೇಶ್ವರಿಯೇ ತಾಯೇ ಬೇಡಿಕೊಂಬೆನು ನಾನಿಯನ್ನ ಪಾಲಿತೋ ತಾಯೇ 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 ದೇವಿ ಪರಿಪಾಲಿತೋ ಸಂತತದಿಂದ ದೇವಿ ನೀ ಪರಿಪಾಲಿತೋ ದೇವಿ ನಿತ್ಯಾನಂದ ದೇವಿ ನೀ ಜಗದಂಬೆ ದೇವಿ ನಿತ್ಯಾನಂದೆ ದೇವಿ ನೀ ಜಗದಂಬೆ ನಿತ್ಯಾನಂದ ದೇವಿ ನೀ ಜಗದಂಬೆ ದೇವಿ ನಿತ್ಯಾನಂದೆ ದೇವಿ ನೀ ಜಗದಂಬೆ ದೇವಿ ಕಾತ್ಯಾಯಿನಿ ಭಾವದಿಂದಲಿ ಸದಾ ಏಕಾಚಾರ್ಯನಿ ಭಾವದಿಂದಲೇ ಸದಾ ದೇವಿ ಕಾತ್ಯಾಯಿನಿ ಭಾವದಿಂದಲಿ ಸದಾ ಏಕಾಚಾರ್ಯನಿ ಭಾವದಿಂದಲೇ ಸದಾ ಶುಕ್ರವಾರದೊಳೊಮ್ಮೆ ಅಕ್ಕತೆಯೊಳು ಕೋರೆ ಶುಕ್ರವಾರದೊಳೊಮ್ಮೆ ಅಕ್ಕರೆಯೊಳು ಪೋರೆ ಶುಕ್ರವಾರದೊಳೊಮ್ಮೆ ಅಕ್ಕರೆಯೊಳು ಕೋರೆ ಶುಕ್ರವಾರದೊಳೊಮ್ಮೆ ಅಕ್ಕರೆಯೊಳು ಪೋರೆ ವಿಕ್ರಮ ಚರಿತಾಳೆ ವಿಕ್ರಮ ಕಳಸದ ವಿಕ್ರಮ ಚರಿತಾಳೆ ವಿಕ್ರಮ ಕಳಸದ ವಿಕ್ರಮ ಚರಿತಾಳೆ ವಿಕ್ರಮ ಕಳಸದ ವಿಕ್ರಮ ಚರಿತಾಳೆ ವಿಕ್ರಮ ಕಳಸದ
ಸಂತಸದಿಂದ ದೇವಿ ನೀ ಪರಿಪಾಲಿಸೋ ದೇವಿ ನೀ ಪರಿಪಾಲಿಸೋ ಸಂತಸದಿಂದ ದೇವಿ ನೀ ಪರಿಪಾಲಿಸೋ ಕೋಟಾಸುರ ಚಡನಿದ ರಾಣಿಯೇ ಕೋಟಾಸುರ ಗಡನಿದ ರಾಣಿಯೇ ಕೋಟಾಸುರ ಚಡನಿದ ರಾಣಿಯೇ ಕೋಟಾಸುರ ಗಡನಿದ ರಾಣಿಯೇ ಕಡಿಯೋಳು ಮೆರೆಯುವ ಕಟಿಲೆ ಸರಿಸಲೈ ಕಡಿಯೋಳು ಮೆರೆಯುವ ಕಟಿಲೆ ಜರಿತಾಯೇ ಪರಿಪಾಲಿಸೋ ಸಂತಸದಿಂದ ದೇವಿ ನೀ ಪರಿಪಾಲಿಸೋ ದೇವಿ ಪರಿಪಾಲಿಸೋ ಸಂತಸದಿಂದ ದೇವಿ ಪರಿಪಾಲಿಸೋ ಹೇ ಶಾಂಬ ಸೇವಾ ಸೇವನೆ ಶಿವ ಗೌರೇ ವರಲಂಬೋದರ ಪಿತ ಹೇ ಶಾಂಬ ಸೇವಾ ಸೇವನೆ ಹೇ ಶಾಂಬ ದೇವಾ ದೇವನೇ ಶಿವ ಗೌರಿ ವರಲಂಬೋದರ ಪಿತ ಹೇ ಶಾಂಬ ದೇವಾ ದೇವನೇ ಹೇ ಶಾಂಬ ಸೇವಾ ಸೇವನೆ ಶಿವ ಗೌರೇ ಲಂಬೋದರ ಪಿತ ಹೇ ಶಾಂಬ ಸೇವಾ ಸೇವನೆ ಹೇ ಶಾಂಬ ದೇವಾ ದೇವನೇ ಶಿವ ಗೌರಿ ವರಲಂಬೋದರ ಪಿತ ಹೇ ಶಾಂಬ ಶಿವಾ ದೇವನೇ ಈ ಶುಭರಾತ್ರಿಯ ದಿನದೊಳು ನಿನ್ನ ಮಕರ ಮನೆಯಲ್ಲಿ ವಾಸಿಸುತ್ತಿನ್ನ ಈ ಶುಭರಾತ್ರಿಯ ದಿನದೊಳು ನಿನ್ನ ಸಬರ ಮನೆಯಲ್ಲಿ ವಾಸಿಸುತ್ತಿನ್ನ ಈ ಶುಭರಾತ್ರಿಯ ದಿನದೊಳು ನಿನ್ನ ಮಕರ ಮನೆಯಲ್ಲಿ ವಾಸಿಸುತ್ತಿನ್ನ ಈ ಶುಭರಾತ್ರಿಯ ದಿನದೊಳು ನಿನ್ನ ಸಬರ ಮನೆಯಲ್ಲಿ ವಾಸಿಸುತ್ತಿನ್ನ ಆಸೆ ಮೋಸಗಳ ನೀಗುತ್ತಳೆನ್ನ ಆಸೆ ಮೋಸಗಳ ನೀಗುತ್ತಳೆನ್ನ ಆಸೆ ಮೋಸಗಳ ನೀಗುತ್ತಳೆನ್ನ ಆಸೆ ಮೋಸಗಳ ನೀಗುತ್ತಳೆನ್ನ ಯಶವನು ಕರುಣಿಸು ಸಸಿದರ ಮುನ್ನ ಯಶವನು ಕರುಣಿತು ಸಚಿದರ ಮುನ್ನ ಹೇ ಶಾಂಬ ಸೇವಾ ಸೇವನೆ ಶಿವ ಗೌರೇ ವರಲಂಬೋದರ ಪಿತ ಹೇ ಶಾಂಬ ಸೇವಾ ಸೇವನೆ ಹೇ ಶಾಂಬ ಸೇವಾ ದೇವನೇ ಶಿವ ಗೌರಿ ವರಲಂಬೋದರ ಪಿತ ಹೇ ಶಾಂಬ ಸೇವಾ ದೇವನೇ
ಇಲ್ಲಡೆ ಪೋಣಂಗ ಸರಿ ಮಲ್ತು ಕೊಡ್ತಾಪೆ ಅಂತ ನಾನು ದುಂಬುಗು ಈ ಸಾಂಗಿದ್ರೆ ನನ್ನ ಉತ್ತರ ಅಭಿವೃದ್ಧಿ ಮಾಡಿಕೊಡಪ್ಪೆ ಅಂಚನೆ ಒಂಜಿ ಮಾತೆಲ್ಲ ಸೇರಿದು 10 ಪೇಜ್ ಹೋಗಿ ಸೇರಿದು ವಿಶಾಲ ಪೂಜೆಯನ್ನು ನಿರ್ಧಾರ ಮಾಡ್ತೇವೆ ಅವೆಲ್ಲ ಕಿಂಚಿತ್ರ ದೋಷ ಒಂಜಿ ಕಿಂಚಿತ್ ಎಲ್ಮದಾತ್ರ ಒಂಜಿ ದೋಷ ಬರಂದೆ ಇನ್ನು ನಡುಪಾದ ಕೊರ್ಪಂಜಿನ ಕೀರ್ತಿ ಮಹಾಮಾಯಿ ಅಪ್ಪೆಗಿತ್ತಿನ ಅಂಚಿನ ಬೆಂದಿನ ಸರ್ವ ಭಕ್ತರಿಗೆಲ್ಲ ಸುಖ ಕೈಗಾರ ಸುಖ ಕೊಟ್ಟು ಅಕ್ಲು ವಾ ಪಣವು ಗುಂಡಿ ಪಣವು ಇಂಚಿನ ಪಾಡ್ದೇರ ಅಕ್ಲು ಎಂಕು ಪೋಯಿನಲ್ಪ ಇನ್ನ ನುಡಿ ಬರೋದು ಅಂಚನೆ ಎಂಕ್ಲು ನಡ್ತೊಂದಿತ್ತ ಅಂಚನೆ ನಾನು ಪೋಯಿನಲ್ಪ ಇಂಗ್ಲೆ ದಾರು ಹೋಯ್ತಾ ಕಮ್ಮಿಯಿಂದ ಆತ ಅಂಚೆ ನನ್ನ ದುಂಬುಗಳ ಕಮ್ಮಿ ಆದ ಬಳ್ಳಿ ಅನ್ನದಾನ ಇನ್ನೊಂದು ನಿರ್ಮಲೋಡಿ ಪುಲ್ಲ ಅನ್ನೋದಿನ ಅನುಗ್ರಹದಾಗ ಅನುಕರಿ ಅಂಚನೆ ಎಂಕ್ಲೆ ಸರ್ವ ತಪ್ಪು ಇತ್ತಿಲ್ಲ ಅವನು ನಿನ್ನ ಕಾದಾಡಿಬಾರ್ದು ನಿನ್ನ ನಮ್ಮ ಇಂಚಿನ ಸರ್ವ ಭಕ್ತರಿಲ್ಲ ಉತ್ತರ ಅಭಿವೃದ್ಧಿ ಮಾಡ್ತದೆ ವರ್ಷನ ಮಲ್ಸಿಕೊಡುವುದು 10 ಪೇಜ್ನಾಗ ಬರುತ್ತೆ 10 ಪೇಜ್ ಹೋಗ್ತಿದ್ದು ಪ್ರಾರ್ಥನೆ ಭಾರಿ ಶಿಥಿಲಾವಸ್ಥೆ ಭಾಳ ಊರೇವಿ ಮುಂದೊಂದು ಆತಂತೆ ನಾವು ಎದುನಿದೆ ಅಂಚಿನ ಒಂದು ಜಾಗ ಇತ್ತು ನಾವೇ ಭಾರಿ ಮಲ್ಲ ಒಂದು ದೇಗುಲ ನಮ್ಮ ಹೆಂಗಿಲಕ್ಕೆ ಹಿಂಗೆ ಹುಟ್ಟಿಕೊಂಡು ರಸ್ತೆ ಆರ್ನ ಕೈ ಮೂರೈನೆ ಅರೌದ ಎಷ್ಟೇ ನೆಟ್ಟಿ ಕ್ಷೇತ್ರ ಬಂದು ನಿಲಾಯತೆ ದುಂಬುದಲ್ಲ ಕತ್ತು ದುಂಬಾರ್ನ ಕೈ ಪೂರ ಕಟಲಿತ್ತು ಆ ಕೈ ಪೂರ ಹಿಂಗೆ ಮುಟ್ಟು ಭಾರಿ ವಿಜೃಂಭಣೆ ಭಾರಿ ಪೂರ್ವದ ಒಂಜಿ ಅಲಂಕಾರ ಭಾರ ಕುಂಕುರ ಒಂಜಿ ಅದಕ್ಕೆ ಪರೋಕ್ಷವಾದ ಒಂಜಿ ಮೂರ್ತಿ ನಮ್ಮ ಎದುರು ಬರೋದೊಂದು ಭಾರಿ ಕ್ಷೇತ್ರ ನಿಲಯದ ರೈತರ ಮಂಚಿನ ಹೋಗುಂದೇ ಬಂದ ಭಾವನೆ ಮಾತ ಭಕ್ತರಿಗೆ ವೈದ್ಯನನ್ನು ಮಾಡ್ಕೊಂಡು ಭಾವನೆ ಅಂತ ಈ ವಿನೋದಾಯಿ ನಾನು ಕಲಿತೊಂದು ಅಂತಿನ ಈ ಬಂದಿದ್ದ ಮೇಲೆ ಸಂತೋಷ ನೋಡುವುದು ನಮ್ಮ ಪ್ರಾರ್ಥನೆ ಅಷ್ಟೇ.
ಸ್ಥಾನದಿಂದ ಚಿಂತನೆಯ ಹೊಸ ಸ್ಥಾನಕ್ಕೆ ಪ್ರವೇಶ ಬ್ರಹ್ಮದೋಷಕ್ಕೂದಂತ ಸೇವೆ ಸಂತೋಷವಾಯಿತು. ಕೊಟ್ಟಂತ ಸೇವೆ ಭಕ್ತರು ಕೊಟ್ಟ ಸೇವೆಯನ್ನು ಸಂತೋಷದ ಸ್ವೀಕಾರ ಕದಮನೆ ಮಣ್ಣಿನ ನನ್ನ ಮೂಲ ಸ್ಥಾನದಿಂದ ಹೊಸ ಅದೇ ಕೊಂಡೋದ ಬಸ ನಿಮ್ಮ 10 ಸಮಯಕ್ಕೆ ಶ್ರೀರಕ್ಷೆ ಆಗಲಿ, ಫಲ ಬರಲಿ, ಯೋಚನೆ ಹೆಚ್ಚು ಕಡಿಮೆ ಆಗಿ ನಾನು ಬಿಡಲಿಲ್ಲ. ನನ್ನ ಭೈರವರಿಂದ ಇದ್ದಾನೆ ಅಲ್ವಾ? ಬಲಿಯಲ್ಲಿಲ್ವಾ? ಇಲ್ವಾ? ಸಂತೋಷವಾಯಿತು, ಸ್ವೀಕಾರ ಮಾಡ್ತೇನೆ. ಹಾಗೆ ನನ್ನ ಪಂಚ ದೇವರಿಗೂ ಪ್ರಧಾನ ದೇವನಾನಿಕೆ ಗೋಂದೋಳ ಸೇವೆ ಅಲ್ಲ, ವರ್ಷಾದಿ ಜಾತ್ರೆ. ಗೋಂದೋಳ ಎಂದರೆ ಒಂದು ಕಾಲದಲ್ಲಿ ಗೊಂದಲ ಅಂತ ಸುದ್ದಿ ಇತ್ತು. ಗೊಂದಲ ಮಾಡಿ ನೋಡಿ, ಗೋಂದೋಳ ಪೂಜೆ ಅಲ್ವಾ? ಹಾಗೆ ಸಂತೋಷವಾಯಿತು. ಕೊಟ್ಟಂತ ಫಲವನ್ನು ಸ್ವೀಕಾರ ಮಾಡಿ ಜೀವನಗೊಳಿಸ್ತೇನೆ, ಜೀವನಗೊಳಿಸ್ತೇನೆ.
ಪ್ರಧಾನ ದೀವಟಿ ಕುರಿತು ಗರ್ಭಗುಡಿಯಿಂದ ಹೊರಗೆ ಬಂದು ನನ್ನ ಭೈರವನ ಸನ್ನಿಧಿಯಲ್ಲಿ ಮುಖಭೇಟಿಯಾದ ಇನ್ನು ದೀವಟಿಗೆ ಕೂಡ ಪಂಚ ಕುಟುಂಬದವರಿಗೆ ದೀವಟಿಗೆ ಕೂಡ ಹಾಗೆ ನನ್ನ 9 ಸುತ್ತು ಬಲಿಯ ಸೇವೆ ಅಲ್ಲ ಮುಂದಿನ ಕ್ರಮವಾಗಿ ನಡೆಯಬೇಕು. ಮೂಲ ಸ್ಥಾನದಲ್ಲಿ ವ್ಯವಸ್ಥೆ ಕಾರಣ ಅರ್ಧಂಬರ್ಧವಾಗಿ ಮಾಡುತ್ತಿದ್ದೀರಿ ಅಲ್ವಾ. ಈಗ ವ್ಯವಸ್ಥೆ ಆಗಿದೆ, ಎಲ್ಲ ಆಗಿದೆ, ಒಳ್ಳೆಯ ರೀತಿಯಲ್ಲಿ ನಡೆದು ಕದಮಲೆ ಪೀಠದಲ್ಲಿ ಕೊಡುವ ಪ್ರಸಾದ ಭಕ್ತಿಯಿಂದ ಬಂದವರಿಗೆ ಭಕ್ತಿಯಲ್ಲಿ ಪೀಠದ ಪ್ರಸಾದ ಕೊಡುವ ಮಂತ್ರ ತಂತ್ರದ ಪ್ರಸಾದ ಅಲ್ಲ, ನನ್ನ ಪೀಠದಲ್ಲಿ ಕೊಟ್ಟಂತ ಪ್ರಸಾದ. ನನ್ನ ಅರ್ಚ ಬಂದವರು ನನ್ನ ಪೀಠದ ಪ್ರಸಾದ ಮತ್ತು ತೀರ್ಥ ಕೊಟ್ಟದ ಅದೇ ಪರಿಹಾರ ಪ್ರಸಾದ ಅಲ್ವಾ, ಬೇರೇನು ನಮ್ಮಲ್ಲಿ ಸಂವಿಧಾನದಲ್ಲಿ ಇಲ್ಲ. ಹಾಗೆ ನಾನು ಪಂಚದೀವರಿಗೆ ಕೊಡ್ತೇನೆ, ಪಂಚದೀವ ಕೊಡ್ತೇನೆ, ದೀವರಿಗೆ ಕೊಡ್ತೇನೆ, ದೀವರಿಗೆ ಕೊಡ್ತೇನೆ. ಪಂಚದೀವರಿಗೆ ಹೊಡೆದು ಆಯ್ತಲ್ಲ, ಇನ್ನು ಪ್ರಧಾನ ದೀವಟಿಗೆ ಕೊಟ್ಟು ನನ್ನ ಅಂದಾದೀಪದಲ್ಲಿ ಮೊದಲ ಇದ್ದ ಸ್ಥಳದಲ್ಲಿ ಆಗುವಂತ ಕ್ರಮ ಇಲ್ಲಿ ಹೆಚ್ಚಾಗ್ತದೆ, ಆಗ್ಬೇಕಲ್ವಾ. ಮೂಲ ಸ್ಥಾನದಿಂದ ಹೆಚ್ಚು ಕ್ರಮ ಮಾಡ್ತೇನೆ ಅಲ್ವಾ. ಹಾಗೆ ಪ್ರಧಾನ ದೀವಟಿಗೆ ಕೊಡುವವರು ನನ್ನ ಆಡಳಿತಕ್ಕೆ ವ್ಯವಸ್ಥೆ ಮಾಡಿದವರು ಅಲ್ವಾ. ಜವಾಬ್ದಾರಿ ನಿಂತು ಸಾನ್ನಿಧ್ಯದಲ್ಲಿ ಒಂದು ವ್ಯವಸ್ಥಿತ ಸ್ಥಾನ ಆಗಬೇಕು, ಸಾನ್ನಿಧ್ಯ ಸ್ಥಿರವಾಗಿರ್ಬೇಕು ಅಲ್ವಾ. ಹಾಗೆ 10 ರಂಗನ ಕೊಡ್ತೇನೆ.
ಹೊಸ ಸಾನ್ನಿಧ್ಯದಲ್ಲಿ ಹೇಗೆ ಆಗ್ತದೆ ಭಕ್ತರಿಗೆ ಒಂದು ಭಯ ಇದೆ. ಏನು ತೊಂದರೆ ಆಗಿದೆ? ಸೇವೆ ತೊಂದರೆ ಆಗಿದೆ? ನಾವು ನೆನೆಸಿದಾಗೆ ಒಳ್ಳೆ ರೀತಿಯಲ್ಲಿ ನನ್ನ ಕೊಡುವ ಹೊಸ ದಿವಸ ಕೊಡುವಂತ ನನ್ನ ಗೋಂದೂಲ ಪ್ರಸಾದ ಅಲ್ಲ, ಪ್ರಧಾನ ದೇವಡಿಗೆಯನ್ನು ಹೊಂದಾಣಿಕೆ ಮಾಡಿ ಉಳಿಸಿ 9 ಸುತ್ತು ಬಲಿಯಲ್ಲಿ ಆದ ಮೇಲೆ ನಂದಾದೀಪದ ಮುಂದೆ 5 ಪಂಚ ದೇವಡಿಗಳು ಹೊಂದಾಣಿಕೆಯಾಗಿ ನನ್ನ ಪ್ರಧಾನ ದೇವಡಿಗೆಯಲ್ಲಿ ಕುಂಕುಮದ ನಂದಿಸಿ ನನ್ನ ಪಂಚ ದೇವಡಿಗೆ ಹೊಂದಾಣಿಕೆಯಾಗಿ ಕೊಡುವ ನನ್ನ ಗೋಂದೂಲ ಪ್ರಸಾದ ಅಲ್ಲ. ವರ್ಷ ಕಮ್ಮಿ ಹೆಚ್ಚು ಗೋಂದೂಲ ಮಾಡ್ತಾರೆ ಇಲ್ಲಿ ಭಕ್ತರು ಭಕ್ತಿಯಿಂದ ಮಾಡಿದ್ದಾರೆ. ಈ ಸಲ ನನ್ನ ನೂತನ ಗುಡಿಯಲ್ಲಿ ಗುಡಿಯಲ್ಲಿ 3 ಕವರ್ನವರು, ಅರ್ಚಕರಿಂದ, ಪಾತ್ರವರ್ಗ, ಪಂಚದೀವರಿಂದ, ಹಾಗೆ ಸಮಸ್ತ ಸಮಾಜದವರು ಹಾಗೂ ಊರಿನ 4 ಗ್ರಾಮದ ಭಕ್ತರು, ಪರ ಊರಿನ ಭಕ್ತರ ಈ ಎಲ್ಲ ಸಂಪತ್ತಿನಿಂದ ನನ್ನ ಇಷ್ಟು ದೊಡ್ಡ ಸಾನ್ನಿಧ್ಯ ಆಗಿ ಸಂತೋಷವಾಗಿದೆ ಅಲ್ವಾ. ನನ್ನ ಭಂಡಾರದಲ್ಲಿ ಕಡಿಮೆ ಆಗಿದೆ ಯಾವುದಕ್ಕೆ? ಭಂಡಾರದಲ್ಲಿ ಸಂತೋಷದಲ್ಲಿ ಬಡ ಮಕ್ಕಳು ನನ್ನ ಸೇವೆ ಮಾಡ್ತಾ ಇದ್ದಾರೆ ಅಲ್ಲ, ಅದರಲ್ಲಿ ಸಹ ನೋಡ್ಲಿಕ್ಕೆ ಅವರಿಗೆ ಆಗುವುದಿಲ್ಲ ಅಲ್ವಾ. ವೈಯಕ್ತಿಕ ದೇಶ ಕೆಲವು ಉಂಟಲ್ಲ ಇಲ್ಲಿ ಅಲ್ವಾ. ನನ್ನ ಭೈರವ ಇದ್ದರೆ ಎಂಥ ದುಶ್ಚಟಗಳನ್ನು ಒಳಗೆ ನೆಗ್ಲಿಕ್ಕೆ ಬಿಡುವುದಿಲ್ಲ. ಬಿಡಬಾರ್ದು. ಇಷ್ಟು ಜನ ಕಣ್ಣೀರಿಟ್ಟಿದ್ದಾರೆ. ತಂತ್ರಿಯ ಮುಖೇನ ಪ್ರತಿಷ್ಠಾ ಮಾಡಿ ಯವರಗಳ ಬಣ್ಣಗಳಲ್ಲಿದ್ದ ಸಾನ್ನಿಧ್ಯವನ್ನು ಅಲ್ಲ ಅಲ್ಲಿ ಓಡ್ಲಿಕ್ಕೆ ನನ್ನ ಭಕ್ತರ ಭಕ್ತಿಯಿಂದ ಓಡ್ಲಿಲ್ಲ, ಕ್ರಮಬದ್ಧವಾಗಿ ಶಾಸ್ತ್ರಾಪಕರವಾಗಿ ಮಾಡಿ ಇಲ್ಲಿ ಗುಡಿ ಕಟ್ಟಿದ ಸ್ಥಳದಾಡಿಗಳಿಂದ ಸಂತೋಷದ ನೆಲೆಯಾಗಿದ್ದೀನಿ. ಇನ್ನು ಮುಂದಕ್ಕೆ ಪ್ರಥಮಲೆ ಮಣ್ಣಿನಲ್ಲಿ ಕೊಡು ಪ್ರಸಾದ. ಭಕ್ತರು ಯಾವ ಇಚ್ಛೆಗಳನ್ನು ಇಲ್ಲಿ ಮನಸ್ತಾಪ ಬೀರ್ತಾರ ಅವರ ಇಚ್ಛೆಗಳನ್ನು ದೂರ ಮಾಡುತ್ತೇನೆ. ಸಂಪತ್ತನ್ನು ವೃದ್ಧಿ ಮಾಡುತ್ತೇನೆ. ಸಂತಾನೋತ್ಪನ್ನ ಮಾಡುತ್ತೇನೆ. ಮದುವೆಯಾಗ ಕೊಡಿವರಿಸ್ತೇನೆ. ವಿದ್ಯಾಭ್ಯಾಸವನ್ನು ವೃದ್ಧಿ ಮಾಡುತ್ತೇನೆ. ಎಲ್ಲ ಸರಿ ನನ್ನ ಪೀಠದ ಗೋಂದಲ ಪ್ರಸಾದ ಮಾತ್ರ, ಪ್ರಾಮುಖ್ಯವಾದ ಪ್ರಸಾದ ಮಾತ್ರ. ಹಾಗೆ ನನ್ನ ರಕ್ಷೆಗೆ ಪವಿತ್ರವಾದ ನನ್ನ ಕಾಯಿ ಮಾತ್ರ. ಮಂತ್ರ ತಂತ್ರ ಸಂತಾನ ಅದರಲ್ಲಿ ಆಗಲಿಲ್ಲ ಆಗ್ತಲ್ಲ. ಸರ್ವಪ್ರಸಾದ ಕೊಡುವಲ್ಲ, ಸಂತೋಷ. ಹಾಗೆ ಎಲ್ಲರಿಗೆ ಸರ್ವಪ್ರಸಾದ ಕೊಡೋದು ಮಂತ್ರ ಮಾತ್ರ ದುಶ್ಚಟ ಅಂದು ಹೂಲ ಇಜ್ಜೆ ಅಂತ ಏರು ಸೇವೆ ಮಾಡಬೇಕಾಗ್ತದೆ. ಎಡ್ಡೆ ಈ ದೇವಸ್ಥಾನದಲ್ಲಿ ಬಂದಾಗ ಪರಿಶುದ್ಧವಾದ ಮನಸ್ಸಲಂಚನೆ ಅದು ನಮ್ದು ಲಂಚನೆ ಆತ್ಮನ ಪೂರ ಪರಿಶುದ್ಧವಾದ ಈ ಇವತ್ತು ಸೇವೆ ಮಾಡೋದು ಅದೇನು ಜ್ಞಾನನು 10 ಜನ ಅಪ್ಪೇನೆ ಕೊಡೋಣ. ಪ್ರಥಮಲೆ ಈಗ ಮಳೆ ಆಗಿದೆ ಅಲ್ವಾ. ಯಾವ ಮಳೆ ಆಗಿದೆ? ಪಂಚಸತ್ಯ ದೂರ ಮಾಡುವ ಪವಿತ್ರವಾದ 1ನೇ ಮಾಗಣರು 4 ಗ್ರಾಮಗಳನ್ನು ದುಷ್ಟಗಳನ್ನು ದೂರ ಮಾಡುವ ಮಾರಿ ಪೂಜೆಯಂತೆ ಮಾರಿ ಓಡಿಸುವಂತಹ ಗೋಂದೋಳ ಪ್ರಸಾದ ಎಲ್ಲ ಗ್ರಾಮಕ್ಕೆ ಹೆಚ್ಚಾಗಿ ಬರ್ತದೆ. ಆಡಳಿತ ಮಂಡಳಿ ದೇವಸ್ಥಾನಗಳು ಹಾಗೆ ಬ್ರಹ್ಮ ಕಲಸಗಳನ್ನು ಒಗ್ಗಟ್ಟಾಗಿ ಮಾಡಿ ನನ್ನ ಇಷ್ಟು ಕಟ್ಟಿ ಬ್ರಹ್ಮ ಕೆಲಸ ಮಾಡಿ ಚಂಡಿ ಹೋಮ ಮಾಡಿ ಸತ್ಯನಾರಾಯಣ ಪೂಜೆ ಮಾಡಿ ಇವತ್ತು ನನ್ನ ಮಧ್ಯಾಹ್ನ ನರ್ತನ ಸೇವೆ, ಸಂಜೆ ಗೋಂದೂರು ಸೇವೆ ಮಾಡಿದ್ದೀನಿ. ಸಂತೋಷವಾಯಿತು. ಇವತ್ತು ಕೊಟ್ಟ ಪ್ರಸಾದ ನಿಮ್ಮ ಆಡಳಿತ ಮಂಡಳಿಗೆ ಎಲ್ಲ ರೀತಿಯ ಸದಸ್ಯರಿಗೆ 10 ಸಮಸ್ಯೆ ರಕ್ಷಾಪ್ರಸವಾಗಲಿ. ಮೊದಲು ನನ್ನ ಆಡಳಿತ ಮಂಡಳಿ ಕೊಡ ಪ್ರಸಾದ.